ಸುರತ್ಕಲ್ನ ಎನ್ಐಟಿಕೆಯ ಬಳಿ ಇರುವಂತಹ ಟೋಲ್ ಸಂಗ್ರಹಣಾ ಕೇಂದ್ರ ಅಧಿಕೃತವಾಗಿದ್ದು ಇದರ ಬಗ್ಗೆ ಅನಧಿಕೃತ ಅಥವಾ ಸುಳ್ಳು ಸಂದೇಶ ಬಿತ್ತರಿಸಿದಲ್ಲಿ ಹಾಗೂ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡಿದಲ್ಲಿ ಅಂತಹವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅನ್ನುವಂತಹ ಬ್ಯಾನರ್ ಟೋಲ್ ಗೇಟ್ ಬಳಿ ಪ್ರತ್ಯಕ್ಷವಾಗಿದೆ. ಸಾರ್ವಜನಿಕರ ಗಮನಕ್ಕೆ ಎಂಬುದಾಗಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮಂಗಳೂರು ಇದರ ಪ್ರಕಟಣೆ ಎನ್ನುವ ಹೆಸರಿನಲ್ಲಿ ದೊಡ್ಡದಾದ ಬ್ಯಾನರ್ ಅಳವಡಿಸಿದ್ದು ಸುರತ್ಕಲ್ನ ಎನ್ಐಟಿಕೆ ಬಳಿ ಕಾರ್ಯಾಚರಿಸುವ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂತಹ ಹೆದ್ದಾರಿ ಪ್ರಾಧಿಕಾರ ನಿರ್ದೇಶನದಂತೆ ನಡೀತಾ ಇದೆ. ಇದು ಅಧಿಕೃತ ಟೋಲ್ ಗೇಟ್ ಸಂಗ್ರಹಣಾ ಕೇಂದ್ರ ಎಂಬುದಾಗಿ ಬ್ಯಾನರ್ ಅಳವಡಿಸಿದ್ದು ಇದರ ಬಗ್ಗೆ ಅನಧಿಕೃತ ಅಥವಾ ಸುಳ್ಳು ಸಂದೇಶ ಬಿತ್ತರಿಸಿದಲ್ಲಿ ಹಾಗೂ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡಿದಲ್ಲಿ ಅಂತಹವರ ಮೇಲೆ ಕ್ರಮ ಕೈಗೊಳ್ಳಲಾಗುವುದು. ಈ ಬಗ್ಗೆ ಸಂಬಂಧಪಟ್ಟ ದಾಖಲೆ ಬೇಕಾದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಕಚೇರಿ ಮಂಗಳೂರು, ಎನ್ಐಟಿಕೆ ಟೋಲ್ ಗೇಟ್ ಸುರತ್ಕಲ್ನಲ್ಲಿ ಸಿಗಲಿದೆ ಎಂಬ ಬ್ಯಾನರ್ ಅಲ್ಲಿ ಹಾಕಿದ್ದಾರೆ. ಆದ್ರೆ ಇಂಥದ್ದೊಂದು ಬ್ಯಾನರ್ ಅಳವಡಿಸುವುದು ಸರಿಯೇ ಎನ್ನುವ ಪ್ರಶ್ನೆಯನ್ನ ಸಾರ್ವಜನಿಕರು ಪ್ರಶ್ನಿಸಿದ್ದಾರೆ. ಸುರತ್ಕಲ್ನ ಎನ್ಐಟಿಕೆ ಬಳಿ ಇರುವಂತಹ ಟೋಲ್ ಗೇಟ್ ಅಧಿಕೃತವಾದಲ್ಲಿ ಟೋಲ್ ತೆಗೆದುಕೊಳ್ಳುವುದು ಟೋಲ್ ಸಿಬ್ಬಂದಿ ಅಥವಾ ಅದರ ನಿರ್ವಹಣೆ ಮಾಡುವವರ ಕೆಲಸ. ಅದರ ಬದಲು ಈ ರೀತಿ ಬ್ಯಾನರ್ ಹಾಕುವುದು ಯಾಕೆ ಅಂತ ಸಾರ್ವಜನಿಕರು ಪ್ರಶ್ನಿಸಿದ್ದಾರೆ. ಸುರತ್ಕಲ್ ಎನ್ಐಟಿಕೆ ಟೋಲ್ ಗೇಟ್ ಬಳಿ ಸಾಮಾಜಿಕ ಹೋರಾಟಗಾರ ಆಸಿಫ್ ನೇತೃತ್ವದಲ್ಲಿ ಟೋಲ್ ಗೇಟ್ ತೆರವಿಗೆ ಆಗ್ರಹಿಸಿ ಪ್ರತಿಭಟನೆ ನಡೀತಾ ಇದೆ. ಈ ನಡುವೆ ಟೋಲ್ ಗೇಟ್ ಮತ್ತೆ ಸುದ್ದಿ ಆಗ್ತಾ ಇದೆ. ಆದ್ರೆ ಈ ಬ್ಯಾನರ್ ಕೇವಲ ಎನ್ಐಟಿಕೆ ಬಳಿ ಮಾತ್ರ ಪ್ರತ್ಯಕ್ಷವಾಗಿದೆ. ಬ್ರಹ್ಮರಕೂಟ್ಲು, ತಲಪಾಡಿ, ಹೆಜ್ಜಮಾಡಿಯಲ್ಲಿ ಕೂಡ ಟೋಲ್ ಶುಲ್ಕ ವಸೂಲಿ ಮಾಡಲಾಗ್ತಾ ಇದ್ರು. ಇಲ್ಲಿ ಮಾತ್ರ ಬ್ಯಾನರ್ ಕಂಡು ಬಂದಿಲ್ಲ.